ಈ ಒಂದು ಸಮಾಜ ವರ್ಗಕ್ಕೆ ಹಾಗೂ ಇಲ್ಲಿ ನಡೆಯುವಂತಹ ಸಮಸ್ತ ಕೃಷಿ ಕಾರ್ಯಕ್ಕೆ ಯಾವುದೇ ರೀತಿಯ ತೊಂದರೆಗಳು ಅತಿ ಆತಂಕಗಳು ಉಂಟಾಗದಂತೆ ಶೀಘ್ರವಾಗಿ ಪ್ರಾಪ್ತಿ ಮಾಡುವ ಹಾಗೆ ಆ ವಾಸ್ತವನಾಗಲು ಯಾವುದೇ ತೊಂದರೆಗಳು ಅತಿ ಆತಂಕಗಳಿದ್ದರೆ ಅದೆಲ್ಲ ನಿವಾರಣೆ ಮಾಡಿಕೊಡ್ಬೇಕು. ಹಾಗೆಯೇ ವಿಶೇಷವಾಗಿ ಲಕ್ಷ್ಮೀ ದೇವಿ ಆರಾಧನೆಯಿಂದ ಧರ್ಮ ದುಷ್ಟ ಶಕ್ತಿಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಆ ಅನುಕೂಲದಿಂದ ಈ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಬಾಧೆಗಳಿದ್ದಂತಹ ಪಕ್ಷದಲ್ಲಿ ಯಾವುದೇ ರೀತಿಯ ಕಷ್ಟ ನಷ್ಟ ವಿನಾಶಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಆ ದೇವರ ಅನುಕೂಲದಿಂದ ಮುಂದಕ್ಕೆ ಕೂಡ ದೇವಗಳನ್ನು ವಾಸ್ತವನಾಗರಾದರೂ ಸ್ವೀಕಾರ ಮಾಡುವಂತಹ ಭಾಗ್ಯವನ್ನು ಆ ಯಜಮಾನ ವರ್ಗದವರಿಗೂ ಹಾಗೆಯೇ ಇಲ್ಲಿ ಈ ಸ್ಥಳದಲ್ಲಿ ವಿಶೇಷವಾಗಿ ಇರುವಂತಹ ಸಮಸ್ತ ಭಕ್ತಬಾಂಧವರಿಗೂ ತಿಳಿಸಬೇಕು. ಹಾಗೆ ಈ ಸ್ಥಳದಲ್ಲಿ ಬರುವಂತಹ ಸಮಸ್ತ ಭಕ್ತಬಾಂಧವರುಗಳು ನಮಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಅವರವರ ಮನಸ್ಸಿನಂತಹ ಇಷ್ಟಾರ್ಥಗಳನ್ನು ಆ ದೇವರು ಅನುಗ್ರಹಿಸಬೇಕು, ಬಂದ ನೆರವೇರಿಸಿಕೊಡಬೇಕು. ಹಾಗೆ ವಿಶೇಷವಾಗಿ ಮಾಡಿದಂತಹ ಮೂಲೆಯಿಂದ ಜನ ಧಾನ್ಯಾದಿಗಳು ಈ ದೇಶದಲ್ಲಿ ಅಭಿವೃದ್ಧಿಯಾಗಿಕೊಂಡು ಎಲ್ಲ ಜನರಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಜೀವನ ಮಾಡುವಂತಹ ಭಾಗ್ಯವನ್ನು ಆ ವಸ್ತುಗಳ ಮಾಸಿಕನಾದ ಅನುಗ್ರಹಿಸಬೇಕು ಪ್ರಾರ್ಥನೆಯನ್ನು ಮಾಡ್ತಾ ಗೋವಿಂದ ಯಾವುದೇ ರೀತಿಯ ಮನಸ್ಸಿನಲ್ಲಿ ಅಪೇಕ್ಷೆಯನ್ನು ಇಡದಂತೆ ಎಲ್ಲ ಸೇವೆಗಳನ್ನು ಮಾಡಿಕೊಳ್ಳಬೇಕಾಗಿದೆ. ವ್ಯಾಪಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಬಂದಂತಹ ತೊಂದರೆಗಳು ಆ ತೊಂದರೆಗಳನ್ನು ನಗರದಲ್ಲಿ ನಿವಾರಣೆ ಮಾಡಿಕೊಂಡು ಈಗ ಪುನಃ ಒಂದು ಸಂಸ್ಥೆಯು ಒಳ್ಳೆಯ ರೀತಿಯ ಉತ್ತಮ ರೀತಿಯಲ್ಲಿ ಪುನಃ ನಿಮ್ಮ ವ್ಯಾಪಾರ ನಡೆಯುವ ಹಾಗೆ ಆ ವಾಸ್ತವರಾಗ ಆದಷ್ಟು ಬೇಗ ರೂಪಿಸಿಕೊಂಡು ಯಾವುದೇ ರೀತಿಯ ವ್ಯಾಜ್ಯಗಳಿದ್ದಲ್ಲಿ ಅದೆಲ್ಲ ನಿವಾರಣೆ ಮಾಡಿಕೊಂಡು ಅದನ್ನು ಬೇಗ ಆ ದೇವರ ಅನುಗ್ರಹದಿಂದ ಹೆಸರಿಗೆ ಪುನಃ ಆ